ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಹೇಳಿಕೆಯಿಂದ ಜೋಗಿ ಸಮುದಾಯಕ್ಕೆ ಯಾವುದೇ ಅವಮಾನ ಆಗಿಲ್ಲ ಎಂದು ಜೋಗಿ ಸಮುದಾಯ ಮುಖಂಡ ಮತ್ತು ಮಂಗಳೂರು ನಗರ ಪಾಲಿಕಾ ಮಾಜಿ ಮೇಯರ್ ಹರಿನಾಥ್ ಹೇಳಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಅತ್ರಾಸ್ನಲ್ಲಿ ನಡೆದ ದಲಿತ ಯುವತಿ ಮೇಲೆ ನಡೆದ ಅತ್ಯಾಚಾರ ಪ್ರಕರಣವನ್ನ ವಿರೋಧಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಹೇಳಿಕೆ ವಿರೋಧಿಸಿ ವ್ಯಾಪಕ ಟೀಕೆಗಳು ಬರ್ತಾ ಇದೆ. ನಮ್ಮ ಸಮಾಜಕ್ಕೆ ಮಿಥುನ್ ರೈ ಅವಮಾನ ಮಾಡಿಲ್ಲ. ಕಿರಣ್ ಜೋಗಿ ಹೇಳಿಕೆಗೆ ಹರಿನಾಥ್ ಅವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಕಿರಣ್ ಜೋಗಿ ಓರ್ವ ಸ್ವಯಂ ಘೋಷಿತ ಅಧ್ಯಕ್ಷನಷ್ಟೇ, ಯಾವುದೇ ಚುನಾವಣೆ ಎದುರಿಸಿ ಅಧ್ಯಕ್ಷರಾಗಿಲ್ಲ. ಜೋಗಿ ಸಮುದಾಯದ ಸಮಸ್ಯೆಯನ್ನ ಯಾರು ಕೂಡ ಆಲಿಸುವುದಿಲ್ಲ. ಈಗ ಮಿಥುನ್ ರೈ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸುವುದು ಖಂಡನೀಯ. ಇದು ರಾಜಕೀಯ ಪ್ರೇರಿತ ಹೇಳಿಕೆ ಎಂದು ಹರಿನಾಥ್ ಹೇಳಿದ್ರು. ಮಿಥುನ್ ರೈ ಅವರು ಏನೋ ಹೇಳಿದ್ದಾರೆ ಅಂತ ಹೇಳಿ ದೊಡ್ಡ ಗಾಬನ್ನು ಹುಟ್ಟಿಸಿ ನಮ್ಮ ಅಧ್ಯಕ್ಷರು, ಜೋಗಿ ಸಮಾಜದ ಅಧ್ಯಕ್ಷರು ಏನು ಗೊತ್ತಿಲ್ಲದೆ ಇವತ್ತು ನಮ್ಮ ಹಿಂದಿನ ಇಲ್ಲಿ ಕದ್ರಿ ಪೀಠಾಧಿಪತಿಗಳಾದಂಥ ಒಬ್ಬರು ರಾಜರು ನಮ್ಮ ಎಐಸಿಸಿ ಇಂದಿರಾ ಗಾಂಧಿ ಇರುವಾಗ ಎಐಸಿಸಿ ಸಮಿತಿಯ ಸದಸ್ಯರಾಗಿದ್ದರು, ಡಾಕ್ಟರ್ ಸೋಮನಾಥ್ ಯೋಗಿ ಅಂತ ಹೇಳಿ. ನಮಗೆ ಗುರುಗಳ ಮೇಲೆ ಗೌರವ ಇದೆ, ನಮ್ಮ ಗುರುಗಳು, ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ ಪರಂಪರೆಯಾಗಿ ಬಂದಂತ ನಮ್ಮ ಗುರುಗಳು, ಅದು ನಮ್ಮ ಕದ್ರಿ ದೇವಸ್ಥಾನ ಜೋಗಿ ಸಮಾಜ ಸಂಬಂಧಪಟ್ಟಂತ ವ್ಯವಸ್ಥೆಯಲ್ಲಿ ಇದೆ. ಹಾಗೆ ನೋಡಿದ್ರೆ ಈಗ ನಮ್ಗೆ ದೇವಸ್ಥಾನವನ್ನು ಕೇಳ್ಬೋದು, ನಮ್ಗೆ ಕೊಡಿ. ಇವರು ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಇದರಲ್ಲಿ ಗೋಕರ್ಣವನ್ನು ಹೇಗೆ ಕೊಟ್ರು? ಇದು ನಮ್ಮ ದೇವಸ್ಥಾನ. ಅಲ್ಲಿ ನೋಡಿ, ಗೋರಕ್ಷನಾಥರು ಮಚ್ಚೇಂದ್ರನಾಥ್ ಇದ್ದಾರೆ. ಗೋರಕ್ಷನಾಥರು ಮಚ್ಚೇಂದ್ರನಾಥರು ಈ ದೇಶಕ್ಕೆ, ಈ ಜಗತ್ತಿಗೆ ಯೋಗವನ್ನು ತಂದುಕೊಟ್ಟಂತ ಗುರುಗಳು. ಅದರಿಂದ ಸುಮ್ಮನೆ ಇವರು ಯಾರೋ ಒಂದು ಅಧ್ಯಕ್ಷರು ಏನು ಗೊತ್ತಿಲ್ಲದೆ ರಾಜಕೀಯಕ್ಕಾಗಿ ಈಗ ಮಾತಾಡಬಾರ್ದು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ಮಾಜಿ ಶಾಸಕ ಜೆಆರ್ ಲೋಬೋ, ಶಶಿಧರ್ ಹೆಗ್ಡೆ, ಟಿಕೆ ಸುಧೀರ್ ಮತ್ತಿತರರು ಉಪಸ್ಥಿತರಿದ್ದರು.